ರಮ್ಯಕಪರ್ದಿನಿ ಶೈಲಸುತೆ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್ ನಂಬರ್ 110B ಮಾರುತಿ ವೀತಿಕಾ ಚಿತ್ರರಂಜನ್ ಸರ್ಕಲ್ ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಮಿಲ್ಕಿ ವೇ ಟು ಯೋರ್ ಹಾರ್ಟ್. ಸಹ ಪ್ರಾಯೋಜಕರು ತೇಜು ಮಸಾಲಾ. ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಕೆಟಿ ಸ್ಪೆಷಲ್ ಚಹಾ, ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. ಯೂನಿಯನ್ ಬ್ಯಾಂಕ್ ಆಫ್ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಸಿರಿ ಭಾಗ್ಯನು ಕೊರ್ಪೆರ ರಾಜೇಶ್ವರಿ ನಂಬುನು ಉಡಲುದ ಗುಂಡದುಲಯೇ ನಿಲೆಯಾದ ಕಾಪುವೆರು ಆದಿಮಾಯೇ. ಆರೋಗ್ಯ ಸಿರಿ ಭಾಗ್ಯನು ಕೊರ್ಪೆರ ರಾಜೇಶ್ವರಿ ನಂಬುನು ಭಕ್ತಿಡ ಪೂಜೆ ಮಲ್ಪು ಪೂಜವಿರು ಬಾಳ್ವೆಡ ಸುಖದ ಮಲ್ಪು. ದಕ್ಷಿಣ ಕನ್ನಡ ಜಿಲ್ಲೆಯ ದೇವಿ ದೇವಸ್ಥಾನಗಳಲ್ಲಿ ಅತಿ ಪುರಾತನ ಹಾಗೂ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಬಂಟ್ವಾಳದ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಿ ದೇವಸ್ಥಾನವೂ ಒಂದು. ಶ್ರೀ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 4ರವರೆಗೆ ಶರನ್ನವರಾತ್ರಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ದೇಶ ವಿದೇಶಗಳಲ್ಲಿ ಭಕ್ತರನ್ನು ಹೊಂದಿರುವ ರಾಜರಾಜೇಶ್ವರಿ ದೇವಿ ಬೇಡಿ ಬಂದ ಭಕ್ತರ ಕಾಮಧೇನುವಾಗಿದ್ದಾಳೆ. ಈ ದೇವಸ್ಥಾನದ ವಿಶೇಷತೆಗಳಲ್ಲಿ ಒಂದು, ಈ ದೇವಿಯು ಮಣ್ಣಿನ ಮೂರ್ತಿಯನ್ನ ಹೊಂದಿದ ದೇವಿಯಾಗಿದ್ದಾಳೆ. ಶರನ್ನವರಾತ್ರಿಯ 9 ದಿನವೂ ವಿವಿಧ ಅಲಂಕಾರಗಳೊಂದಿಗೆ ವಿವಿಧ ಪೂಜೆಗಳನ್ನು ಸ್ವೀಕರಿಸಿದ ರಾಜರಾಜೇಶ್ವರಿ ಅಮ್ಮ ಭಕ್ತರ ಹರಕೆಯೊಂದಿಗೆ ಸಲ್ಲಿಸಿದ ವಿವಿಧ ಸೇವೆಗಳನ್ನು ವರ್ಷಪೂರ್ತಿ ಸ್ವೀಕರಿಸುವುದನ್ನು ಕಾಣಬಹುದಾಗಿದೆ.
ಶ್ರೀ ಕ್ಷೇತ್ರದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವದೊಂದಿಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ವಿವಿಧ ಭಜನಾ ತಂಡಗಳೊಂದಿಗೆ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಊರ ಪರವೂರ ಭಕ್ತರ ಸಮ್ಮುಖದಲ್ಲಿ ಶರನ್ನವರಾತ್ರಿ ನಡೆದರೆ ಜಾತ್ರಾ ಮಹೋತ್ಸವ ಮುನ್ನಾ ದಿನ ಪೊಳಲಿ ಚೆಂಡು ನಡೆಯುವುದು ವಿಶೇಷತೆಗಳಲ್ಲೊಂದು. ಪೊರಲ ಪುಣ್ಯ ತಳದ ರಾಜರಾಜೇಶ್ವರಿ ಕರುಣೆ ದೀದು ಸಲಗುನಪ್ಪೆ ಜಗದೀಶ್ವರಿ ಕರುಣೆ ದೀದು ಸಲಗುನಪ್ಪೆ ಜಗದೀಶ್ವರಿ मेरे पी फल्गुनी सुदेत्त बरिट प्राकड़ सुरथराज पूजे मलते भारी भक्तिड़ मेरे पी फल्गुनी सुदेत्त बरिट प्राकड़ सुरथराज पूजे मलते भारी भक्तिड़ पोरल पुण्य तळद राजराजेश्वरी करुणे दीद सलगुनप्पे जगदीश्वरी पोरल पुण्य तळद राजराजेश्वरी ಪನ್ಪಿನೊಂಜಿ ಚೋದಿಗೊಂದ ಮಲ್ಲ ಮಣ್ಣ ಪೊರ್ಲ ಬಿಂಬೊಡುಪ್ಪಿ ಚಿನ್ಮಯಾತ್ಮಕಿ ಇಂದು ದೇವಿ ಲೋಕ ಪನ್ಪಿನೊಂಜಿ ಚೋದಿಗೊಂದ ಮಲ್ಲ ಮಣ್ಣ ಪೊರ್ಲ ಬಿಂಬೊಡುಪ್ಪಿ ಚಿನ್ಮಯಾತ್ಮಕಿ ಹೆಣ್ಣಿನ ಇಷ್ಟಾರ್ಥ ಕೊರ್ಪಿ ಭಾಗ್ಯದಾಯಕಿ ಹೆಣ್ಣಿನ ಇಷ್ಟಾರ್ಥ ಕೊರ್ಪಿ ಭಾಗ್ಯದಾಯಕಿ पोरल पुण्य तळद राजराजेश्वरी करुणे दीद सलगुनप्पे जगदीश्वरी पोरल पुण्य तळद राजराजेश्वरी सुखी पुंडीरेने माये साविरा सीमेदा
ಪೊಳಲಿ ಕ್ಷೇತ್ರವನ್ನು ಸಂದರ್ಶಿಸಿಯೇ ಕಟೀಲು ಕ್ಷೇತ್ರಕ್ಕೆ ಭಕ್ತರು ಹೋಗುವುದು ತಲೆತಲಾಂತರಗಳಿಂದ ಬಂದಿರುವ ಪದ್ಧತಿಯಾಗಿದೆ. ಶರನ್ನವರಾತ್ರಿಯ ಕಾಲದಲ್ಲಿ ರಾಜರಾಜೇಶ್ವರಿ ದೇವಿ ವಿವಿಧ ಹೂಗಳಿಂದ ಅಲಂಕೃತಗೊಂಡು ಆಶೀರ್ವದಿಸುವುದನ್ನು ಕಾಣಬಹುದಾಗಿದೆ. ಶ್ರೀ ಕ್ಷೇತ್ರದಲ್ಲಿ ದೈವಸ್ಥಾನವಿರುವುದನ್ನು ನೋಡಬಹುದು. ತ್ರಿಕಾಲ ಪೂಜೆಯನ್ನ ಸ್ವೀಕರಿಸುವ ಶ್ರೀ ರಾಜರಾಜೇಶ್ವರಿ ದೇವಿ ಸರ್ವರಿಗೂ ಒಳಿತನ್ನುಂಟು ಮಾಡಲಿ. ನಲಿತದು ಸುಖಿ ಪುಂಡಿರೇನೇ ಮಾಯೇ ಸಾವಿರ ಸೀಮೆದ ಶಕ್ತಿ ರಾಜೇಶ್ವರಿ ಮುಲಿ ಮಾಡಿದ ಸಂಪೂತು ನಗ ಮಲ್ಲದಿಗೆದ ದಗೆ ಪಾರಂಡು ಲೋಕದ ಉಲೈಗೇನು ನುದಿಯ ಶೂನ್ಯ ಕಾಸು ಪಣವು ಭಾಗ್ಯ ಹಿರೇನ ಪಾದದ ಧೂಳದ ಪುಣ್ಯ ತಿಕ್ಕಂಡಯ ಜೀವನೆ ಧನ್ಯ ಗೇನ ಸಿರಿ ಪತ್ತೆಡೆನ್ನ ಬಡ ಪತ್ತು ಮಾಯ ನಾಲಾಯಿ ನಲಿತದೆ ಸುಗಿ ಪುಂಡಿರೇನು ಸಾವಿರ ಸೀಮೆದ ಶಕ್ತಿ ರಾಜೇಶ್ವರಿ ಜೀವೋಗು ತಡೆಯ ನಗ ಈರೇ ದಯಟು ಪುದೆ ಕರೀಂಡು ಬದುಕಿದ ಸಾಲಿದ ಬರವುದ ಉಲಯೇ ಕಲ್ಪಾದಿಯ ಬೇಗೇನ ಏರ್ನ ಕೈ ಜೀವದ ಗಂಟು ಮುಕ್ಕಲುಗಳಿಗೆ ಸರ್ವಲ ಮೂಲು ಇರ್ನನೆ ಕಲೆಗೆ ಸ್ಥಿರ ಪುರಲಾದ ಕುರಲಾದ ಮಿರೆಲಾಲೆ ಬಲೆಗೆ ನಾಲೈ ನಲಿತದು ಸುಗಿ ಪುಂಡಿರೇನೇ ಮಾಯೇ ಸಾವಿರ ಸೀಮೆದ ಶಕ್ತಿ ರಾಜೇಶ್ವರಿ ಗೀನ ಪ್ರಾಣ ಈರೆ ಕರ್ಣ ಪನಿ ಅಮೃತ ಮಡಿಕಾಯೋಡು ಸ್ಮರಣೀಡು ನೆಲೆಯಾಲೆ ಶಾಶ್ವತ ನಾಲೈ ನಲಿತದು ಸುಗಿ ಪುಂಡಿರೇನೇ ಮಾಯೇ ಸಾವಿರ ಸೀಮೆದ ಶಕ್ತಿ ರಾಜೇಶ್ವರಿ
ಓಂ ಶ್ರೀ ಗುರುಭ್ಯೋ ನಮಃ ಪ್ರಕಾಶ ಮಧ್ಯಸ್ವರೂಪವರಾಭಯಸಂಧ ಸಿಂಧೂರವಣ್ಣಾಮತಿ ಕೋಮಲಾಂಗಿ ಮಾಯಾಮಯಿ ತತ್ವಮಯಿ ಸ್ವಾಮಿ ಶ್ರೀ ರಾಜರಾಜೇಶ್ವರಿ ಮಹಾಗಣೇಶ ಭದ್ರಕಾಳಿ ಹಾಗೆ ಪರಿವಾರ ದೇವ ಸಹಿತ ವಿಶಿಷ್ಟವಾದಂಥ ಕ್ಷೇತ್ರ ರಾಜರಾಜ ಕ್ಷೇತ್ರ. ಇದರಲ್ಲಿ ನಿಮಗೆ ಮುಂಚಿನ ಗೊತ್ತಿದ್ದದ್ದೇ. ಈಗ ನಾವು ಅದರ ವಿಶೇಷ ಪೂಜೆಗಳು ಸದುತ್ತಾ ಉಂಟು. ಈ ಬ್ರಹ್ಮಕಲಶ ನಂತರ ಹೆಚ್ಚಿನ ರೀತಿಯಲ್ಲಿ ದೇವರಿಗೆ ಎಲ್ಲರಿಗೂ ಪಡಲಿ ಅಂತ ಹೇಳೋದು ಗೊತ್ತಾಗಿದೆ. ಈಗ ಪ್ರತಿಯೊಂದರಲ್ಲಿ ಅದು ಆಗಿದೆ. ಈಗ ನಮಗೆ ಮೊನ್ನೆ ಸೋಮವಾರದಿಂದ ನಾಡು ಸೋಮವಾರದವರೆಗೆ 8 ದಿವಸ ನವರಾತ್ರಿ, ರಾತ್ರಿಯಿಂದ ರಾತ್ರಿಗೆ ನಮಗೆ ಗಳಿಗೆ ಬೇಕಾದ ಕಾರಣ ಉತ್ಸವ ಪೂಜಾದಿಗಳೆಲ್ಲ ಆಗೋದು ರಾತ್ರಿ. ಉತ್ಸವ ಅಂತ ಇಲ್ಲ, ಉತ್ಸವ ಎಲ್ಲ ಇನ್ನು ನಾಡು ದೀಪಾವಳಿ ನಂತರ ಪ್ರಾರಂಭ ಆಗ್ತದೆ. ಆ ರೀತಿಯಲ್ಲಿ ಇಲ್ಲಿ ದೇವರ ಪೂಜೆಗಳು ವಿಷಯ ರಾತ್ರಿ ನಿತ್ಯ ಪೂಜೆ, ಮಹಾಪೂಜೆ, ಮಾರನೇ ಪೂಜೆ, ರಂಗಪೂಜೆ, ಈ ವಿಶೇಷವಾದ ಪೂಜೆಗಳು ನಡೀತದೆ. ಹಾಗೆ ಭಕ್ತಗಳಿಂದ ಚಂಡಿಕಾ ಹೋಮ ನಿರಂತರವಾಗಿ ನಡೀತಾ ಉಂಟು. ಈಗ 9 ದಿವಸಗಳಲ್ಲಿ ಉಂಟು. ಆಮೇಲೆ ಭಕ್ತರು ಆಯಾ ಅವರ ಸಮಯಕ್ಕೆ ಮಾಡಿದಂಥದ್ದು ಉಂಟು. ಹಾಗೆ ಈ ದೇಶದಲ್ಲಿ ಏನೇನು ಮನಸ್ಸಲ್ಲಿ ಇಷ್ಟಾರ್ಥ ಇಟ್ಟುಕೊಂಡು ಬರ್ತಿದ್ದಾರೋ ಅವರಿಗೆ ಅದನ್ನು ಆಗ್ತದೆ ಅಂತ ನಂಬಿಕೆ ಉಂಟು. ಇಲ್ಲದೆ ಇವರು ಯಾರಿಗೂ ನಾವೊಂದು ಪ್ರತ್ಯೇಕ ಆಮಂತ್ರಣ ಕೊಟ್ಟು ಬಂದವರಲ್ಲ. ಅವರಾಗಿಯೇ ಈ ಕ್ಷೇತ್ರದ ತಾಯಿಯ ಪಾದವನ್ನು ನೋಡಲಿಕ್ಕೆ ಬಂದವರು. ಬಂದಂತಹ ಸಮಸ್ತ ಭಕ್ತರಿಗೂ ಶ್ರೀದೇವಿಯು ಶ್ರೀ ಯಶೋ ಗೋವಿದ್ಯ ವಿಧವಿತ ಬಹುತ್ರ ಆಯುಷ್ ಆರೋಗ್ಯ ಅನುಗ್ರಹಿಸಿ ಅವರವರ ಸಂಕಲ್ಪ ನಡೆಸಿಕೊಡ್ತಾರೆ. ಹಾಗೆ ನಿಮಗೆಲ್ಲರಿಗೂ ಸನ್ಮಾನ ಆಗಲಿ, ಲೋಕ ಸಮಸ್ತ ಸಿಗೋ ಭವಂತು, ಸಮಸ್ತ ಸಮ್ಮಂಗಲಾಗಿ ಭವಂತೋ ಮಹಂತೋ ಗಣ ಅಂತ ಹೇಳಿಕೊಂಡು ಆ ವಿಶೇಷವಾದ ಇವತ್ತು ಅಷ್ಟಮಿ, ನಾವು ಸಪ್ತಮಿ ಹೌದು ಅಷ್ಟಮಿ ಹೌದು, ನಮಗೆ ಇಲ್ಲಿದ್ದಕ್ಕೆ ಅಷ್ಟಮಿ ಪೂಜೆ ಕೊಟ್ಟಂಥ ಸೇವೆ ಸಂತೋಷೀಕಾರ ನಿಮಗೆಲ್ಲರೂ ಅನುಗ್ರಹ ಆಗಲಿ ಅಂತೇಳಿ ದಿವ್ಯ ಮಾತೆಯನ್ನು ಸ್ಮರಿಸಿಕೊಂಡು ನಿಮಗೆಲ್ಲರೂ ಲೋಕಕ್ಕೆ ಬರುವಂಥ ಸ್ವಲ್ಪ ಕಷ್ಟಗಳು, ದುಷ್ಟಗಳು, ದುರ್ಭಿಕ್ಷಗಳು, ಮಹಾಮಾರಾಷ್ಟಗಳು, ಸಮಸ್ತ ದೋಷ ಪರಿಹಾರ ಆಗಲಿ. ಲೋಕ ಕಾಳಿ ಹೈಮವತಿ ಶಿವಾ ತ್ರಿನಯನಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀ ಪ್ರದಾ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ 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 ವೇಣು ಮುರಳಿ ಗಾನ ಪ್ರಿಯಾ ಲೋಲಿನಿ ಕಲ್ಯಾಣಿ ಹುಡುರಾಜ ಬಿಂಬವದನ ಧೂಮ್ರಾಕ್ಷ ಸಂಹಾರಿಣಿ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ 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 वैजयन्ति लहरी ग्रैवेय कैराजिता वीणागान विनोद मण्डितकरा वीरासने संस्थिता चित्रूपी परदेवता भगवती श्रीराजराजेश्वरी 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 ಭದ್ರಕಾಳಿ ಬಗಳ ಜ್ವಾಲಾಮುಖಿ ವೈಷ್ಣವಿ ಬ್ರಹ್ಮಾಣಿ ತ್ರಿಪುರಾಂತಕಿ ಸುರನುತಾ ದೇದೀಪ್ಯಮಾನೋಜ್ವಲಾ ಚಾಮುಂಡಾಶ್ರಿತ ರಕ್ಷ ಪೋಷ ಜನನಿ ದಾಕ್ಷಾಯಣಿ ಪಲ್ಲವಿ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಶ್ರೀರಾಜರಾಜೇಶ್ವರಿ ಶ್ರೀ
ಕರ್ನಾಟಕವರ್ತಿನಿ ಶೈಲಸುತೆ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್ ನಂಬರ್ 110B ಮಾರುತಿ ವೀತಿಕಾ ಚಿತ್ರರಂಜನ್ ಸರ್ಕಲ್ ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು Ideal ice cream, Milky Way to your heart. ಸಹ ಪ್ರಾಯೋಜಕರು ತೇಜು ಮಸಾಲಾ. ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ಬೈಲ್ ಮಂಗಳೂರು. ಟಿಟಿ ಸ್ಪೆಷಲ್ ಚಹಾ ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ.